ಮಹಾರಾಷ್ಟ್ರ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋದ ಅಡಿಕೆ ತುಂಬಿದ ಸುಮಾರು 70 ಲಾರಿಗಳನ್ನು ತಡೆಹಿಡಿದ ವಿಚಾರದ ಬಗ್ಗೆ ಶಾಸಕ ಅಶೋಕ್ ರೈ ಪ್ರತಿಕ್ರಿಯಿಸಿ, ಲಾರಿಗಳನ್ನು ವಶಕ್ಕೆ ಪಡೆದುಕೊಂಡ ಅಧಿಕಾರಿಗಳು ಅಡಿಕೆ ನಾಶ ಮಾಡುವ ಎಚ್ಚರಿಕೆಯನ್ನು ನೀಡಿರುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಆದರೆ ಅಡಿಕೆ ಸಾಗಾಟ ಮಾಡುವವರಾಗಲಿ ವ್ಯಾಪಾರಿಗಳಾಗಲಿ ಈ ವಿಚಾರವನ್ನ ಸೂಕ್ತ ದಾಖಲೆ ನೀಡಿ ದೃಢಪಡಿಸಿಲ್ಲ. ಒಂದು ವೇಳೆ ಈ ಬಗ್ಗೆ ಸೂಕ್ತ ದಾಖಲೆ ಪ್ರಸ್ತುತಪಡಿಸಿದರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಲಾಗುವುದು. ಅಲ್ಲಿನ ಅಧಿಕಾರಿಗಳು ಅಡಿಕೆಯಲ್ಲಿ ತಂಬಾಕು ಪದಾರ್ಥ ಇದೆ ಎನ್ನುವ ಕಾರಣಕ್ಕೆ ನಾಶಪಡಿಸುವ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಆ ರೀತಿ ನಾಶಪಡಿಸಲು ಸಾಧ್ಯವಿಲ್ಲ. ಬಹುಶಃ ಅಲ್ಲಿನ ಅಧಿಕಾರಿಗಳು ಲಂಚಕ್ಕೋಸ್ಕರ ಇದನ್ನ ಮಾಡಿರಬಹುದು, ಇಲ್ಲವೇ ತೆರಿಗೆ ವಿಚಾರಕ್ಕೆ ಮಾಡಿರಬಹುದು. ವ್ಯಾಪಾರಿಗಳು ಈ ಬಗ್ಗೆ ಸೂಕ್ತ ದಾಖಲೆ ಮತ್ತು ಮಾಹಿತಿ ನೀಡಿದರೆ ಮುಖ್ಯಮಂತ್ರಿಗಳ ಮೂಲಕ ಸಮಸ್ಯೆ ಬಗೆಹರಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಶಾಸಕ ಅಶೋಕ್ ರೈ ಭರವಸೆ ನೀಡಿದರು. ಮಹಾರಾಷ್ಟ್ರದಲ್ಲಿ ಸುಮಾರು 70 ಲಾರಿಗಳನ್ನು ತಡೆದಿದ್ದಾರೆ. ಅದಕ್ಕೆ ಬೆಂಕಿ ಹಾಕ್ತಾರೆ, ಅದನ್ನು ಸುಟ್ಟು ಹಾಕ್ತಾರೆ. ಅದರಲ್ಲಿ ಮಾದಕ ವಸ್ತುಗಳು ಅಂದರೆ ಅದರಲ್ಲಿ ಟೊಬ್ಯಾಕೊ ಇದೆ ಅನ್ನೋ ಒಂದು ಮಾಹಿತಿ ಅವರಿಗೆ ಇದ್ದು ಸುಮಾರು 1 ತಿಂಗಳಿಂದ ಅಡಿಕೆಯನ್ನು ತಡೆದು ಮಹಾರಾಷ್ಟ್ರದಲ್ಲಿ ಇಟ್ಟಿದ್ದಾರೆ ಅನ್ನುವ ಸುದ್ದಿ ನಮ್ಮ ಗಮನಕ್ಕೆ ಬಂದಿದೆ. ನನಗೆ ಫೋನ್ ಮಾಡಿ ಕರೆ ಮಾಡಿ ಅವರು ಮಾತಾಡಿದ್ದಾರೆ. ನಾನು ಅವರ ಹತ್ರ ಹೇಳಿದ್ದೀನಿ, ಅಡಿಕೆಗೆ ಯಾವಾಗಲೂ ತೊಂದರೆ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಇದರಲ್ಲಿ ಯಾವುದೇ ಟೊಬ್ಯಾಕೊ ಕಂಟೆಂಟ್ಗಳು ಇಲ್ಲ. ಅಧಿಕಾರಿಗಳು ಒಂದು ಲಂಚ ತೆಗೆದುಕೊಳ್ಳುವ ದೃಷ್ಟಿ ಹಿಡ್ಕೊಂಡು ಇವರನ್ನು ಹೆದರಿಸುವಂಥ ಕುತಂತ್ರ ಮಾಡಿರ್ಬೋದು, ಇಲ್ಲ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ವಿಚಾರವನ್ನು ಕೂಡ ಮಾಡಿರ್ಬೋದು. ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ಬನ್ನಿ ನನ್ನ ಹತ್ರ, ಯಾರಾದರೂ ಬರಬೇಕು ತಾನೆ ಡೀಟೇಲ್ ತಗೊಂಡು. ನಾನು ಮುಖ್ಯಮಂತ್ರಿಯವ್ರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಮುಖ್ಯಮಂತ್ರಿಯವರಿಂದ ಮಹಾರಾಷ್ಟ್ರ ಮುಖ್ಯಮಂತ್ರಿಯವರಿಗೆ ಮಾತಾಡಿಸಿ ಅದು ಏನಿದೆ ಅದು ಸಾರ್ಟ್ ಔಟ್ ಮಾಡ್ಬೋದು. ಮತ್ತು ಸುಡುವಂಥ ವಿಚಾರಗಳು ಬಂದಾಗ ಅದು ನೋಡಿಕೊಳ್ಳು, ಅವ್ರು ಬರಬೇಕಲ್ಲ. ಯಾರು ತೊಂದರೆ ಆಗಿದೆ ಅವರು ಬಂದರೆ ನಾವು ಅದರ ಬಗ್ಗೆ ಗಮನ ಹರಿಸ್ಬೋದು. ಕೂಡಲೇ ಅಲ್ಲಿಂದ ಸರ್ಕಾರಕ್ಕೆ ಮಾತಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಲೆವೆಲ್ನಲ್ಲಿ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ನಾನು ಸಕ್ತರಿದ್ದೇನೆ ಅದನ್ನು ಮಾಡಲಿಕ್ಕೆ. ಅವರು ಬಂದರೆ ಅದಕ್ಕೆ ಪರಿಹಾರ ಕೊಡುವಂಥ ಇವ್ರದ್ದು ಏನೋ ತೊಂದರೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಇವ್ರದ್ದು ಟ್ಯಾಕ್ಸದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಇದೆಯಾ ಅಂತ ನನಗೆ ನಿಜವಾದ ವಿಚಾರಗಳು ಗೊತ್ತಿಲ್ಲ. ಅವರು ಯಾವತ್ತೂ ಇದರಲ್ಲಿ ಕೆಮಿಕಲ್ ಮಿಶ್ರಿತ ಆಗಿದೆ, ಇದಕ್ಕೆ ಬೆಂಕಿ ಕೊಡ್ತೇವೆ ಅಂತ ಹೇಳಿದರೆ ಅದನ್ನು ಬಿಡೋದು. ರಾಜ್ಯದ ಕರಾವಳಿ ಪ್ರದೇಶಕ್ಕೆ ಪಶ್ಚಿಮ ಬಂಗಾಳದಿಂದ ಬೀಡಿ ಬರುತ್ತಿದೆ ಎಂಬ ಮಾಹಿತಿ ಇದೆ. ಇದರಿಂದ ಇಲ್ಲಿನ ಸ್ಥಳೀಯ ಬೀಡಿ ಕಾರ್ಮಿಕರಿಗೆ ತೊಂದರೆಯಾಗುತ್ತಿದೆ ಎಂಬುದಾಗಿ ಬೀಡಿ ಕಂಪನಿಗಳ ಮಾಲಕರು ಮತ್ತು ಗುತ್ತಿಗೆದಾರರು ನನ್ನ ಗಮನಕ್ಕೆ ತಂದಿದ್ದಾರೆ. ಆದರೆ ಇದರ ಕುರಿತು ನಿಖರ ಮಾಹಿತಿ ಇಲ್ಲ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ತಿಳಿಸಿದ್ದಾರೆ. ಅವರು ಸುದ್ದಿಗಾರರ ಜೊತೆ ಮಾತನಾಡಿ, ಈ ವಿಚಾರವನ್ನ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಅವರು ಪರಿಶೀಲನೆ ಮಾಡಿ ವರದಿ ನೀಡಿದ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಬೀಡಿ ಬರ್ತದೆ ಅಂತ ನನಗೆ ಅಧಿಕೃತ ಮಾಹಿತಿ ಏನಿಲ್ಲ. ಬೀಡಿ ಮ್ಯಾನುಫ್ಯಾಕ್ಚರರು ಮತ್ತು ಕೆಲವು ಕಾಂಟ್ರಾಕ್ಟರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಕೆಲವು ಬೀಡಿಗಳು ಪಶ್ಚಿಮ ಬಂಗಾಳದಿಂದ ಕೂಡ ಬರ್ತದೆ. ಅದಕ್ಕೆ ನಾನು ಅವರ ಹತ್ರ ವಿವರವನ್ನು ಕೇಳಿದ್ದೇನೆ. ಅದಕ್ಕೆ ಅಚ್ಚೆಲ್ಲ ಹಾಕಿ ತೋರಿಸಿದ್ದಾರೆ. ನಮ್ಮ ಬೀಡಿ ಸ್ವಲ್ಪ ಶಾರ್ಟ್ ಆಗಿ ಆ ಅಚ್ಚಿನ ಒಳಗೆ ಕೊಡ್ತದೆ. ಪಶ್ಚಿಮ ಬಂಗಾಳದ ಬೀಡಿ ಆ ಅಚ್ಚಿನ ಸ್ವಲ್ಪ ಉದ್ದ ಇರುವಂಥದ್ದು, ಮತ್ತು ಅದರ ಹಿಂಬದಿ ಸರಿಯಾಗಿ ಫೋಲ್ಡ್ ಆಗಿರೋದಿಲ್ಲ. ಇದು ಸ್ವಲ್ಪ ವ್ಯವಸ್ಥಿತವಾಗಿ ನಮ್ಮಲ್ಲಿರುವಂಥ ಟೈಟಾಗಿ ಬೀಡಿ ಸುತ್ತಿರ್ತಾರೆ, ಸ್ವಲ್ಪ ಲೂಸಾಗಿ ಸುತ್ತಿರ್ತಾರೆ. ಅದನ್ನು ತೋರಿಸಿದ್ದಾರೆ. ಮತ್ತು ನಿಖರವಾದ ಅದಕ್ಕೆ ಅವರು ತೋರಿಸಿದ್ದಾರೆ ಹೊರತು ಬರ್ತದೆ ಅಂತ ನಿಖರವಾದ ಯಾವುದೇ ಆಧಾರಗಳು ಅದರಲ್ಲಿ ಇಲ್ಲ. ಅದರಿಂದ ಅಧಿಕಾರಿಗಳಿಗೆ ಇದರ ಬಗ್ಗೆ ಲೇಬರ್ ಡಿಪಾರ್ಟ್ಮೆಂಟ್ನವರಿಗೆ ಇದರ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ಆ ರೀತಿ ಯಾವುದಾದ್ರೂ ಪಶ್ಚಿಮ ಬಂಗಾಳದಿಂದ ಬಂದು ನಮ್ಮ ಬೀಡಿ ಕಾರ್ಮಿಕರಿಗೆ ತೊಂದರೆ ಆಗುತ್ತಿದ್ದರೆ ಅದರ ಮೇಲೆ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ.